ರಾಜ್ಯ ಬಜೆಟ್ ಕುರಿತು ಉಡುಪಿ ಚಿಕ್ಕಮಗಳೂರು ಸಂಸದರಾದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಉಡುಪಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದು, ಸಿದ್ದರಾಮಯ್ಯ ಅವರು ದಾಖಲೆ ಮಾಡಿದ್ದಾರೆ ಬಿಟ್ಟರೆ ಬಡವರಿಗೆ ನ್ಯಾಯ ಸಿಕ್ಕಿಲ್ಲ. ಬಹಳ ಹೆಚ್ಚು ವಿತ್ತೀಯ ಕೊರತೆ ಅನುಭವಿಸುತ್ತಿರುವ ಬಜೆಟ್ ಹಿಂದುಳಿದ ವರ್ಗಕ್ಕೆ ಯಾವುದೇ ರೀತಿಯ ಸಹಾಯ ಮಾಡಿಲ್ಲ. 1 ಲಕ್ಷ ಬಡ ವಿದ್ಯಾರ್ಥಿಗಳು ಹಾಸ್ಟೆಲ್ಗೆ ಕಾಯುತ್ತಿದ್ದಾರೆ. ಅಲ್ಪಸಂಖ್ಯಾತರಿಗೆ ಕೊಟ್ಟದ್ದಕ್ಕೆ ವಿರೋಧ ಇಲ್ಲ, ಅವರಲ್ಲೂ ಬಡವರಿದ್ದಾರೆ. ಹಿಂದುಳಿದವರಿಗೆ, ದಲಿತರಿಗೂ ಕೂಡ ಸಹಾಯ ಮಾಡಬೇಕಿತ್ತು. ಹಿಂದುಳಿದ ವರ್ಗದ ಯಾವುದೇ ನಿಗಮಗಳಿಗೆ ಅನುಕೂಲಗಳ ಘೋಷಣೆ ಮಾಡಿಲ್ಲ. ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮೀಸಲಿಟ್ಟ ಹಣ ಗ್ಯಾರಂಟಿಗೆ ಉಪಯೋಗವಾಗುತ್ತಿದೆ. ಈ ರೀತಿ 36,000 ಕೋಟಿ ರೂಪಾಯಿ ಅವರಿಗೆ ವಂಚನೆಯಾಗಿದೆ. ಆ ಹಣವನ್ನು ವಾಪಸ್ ಕೊಡಬೇಕು ಎಂದು ಒತ್ತಾಯ ಮಾಡುತ್ತಿದ್ದರು. ಪರಿಶಿಷ್ಟ ಜಾತಿ ಪಂಗಡದ ಮೂಲಸೌಕರ್ಯಕ್ಕೆ ಕೊಡಬೇಕಾದಂತಹ ಹಣ ಗ್ಯಾರಂಟಿಗೆ ವಿನಿಯೋಗಿಸುತ್ತಿದ್ದಾರೆ. ಇದು ಕೆಟ್ಟ ಪರಂಪರೆಗೆ ನಾಂದಿ ಹಾಡಿದೆ. ನಮ್ಮ ಪ್ರಣಾಳಿಕೆಯೇ ನಮ್ಮ ಬಜೆಟ್ ಎಂದು ಹೇಳುತ್ತಿದ್ದರು. ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳ ಜಾಸ್ತಿ ಮಾಡಿಲ್ಲ. ಆಶಾ ಕಾರ್ಯಕರ್ತೆಯರಿಗೆ ಸಂಬಳ ಜಾಸ್ತಿಯಾಗಿಲ್ಲ. ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಕೊಡುತ್ತೇವೆ ಎಂದಿದ್ದರು. ಪ್ರಣಾಳಿಕೆಯಲ್ಲಿ ಕೊಟ್ಟ ಯಾವ ಭರವಸೆಯನ್ನು ಕೂಡ ಬಜೆಟ್ನಲ್ಲಿ ಈಡೇರಿಸಿಲ್ಲ. ಕೇಂದ್ರ ಸರ್ಕಾರದ ಕಾರ್ಯಕ್ರಮವನ್ನು ನನ್ನ ಸರ್ಕಾರ ಮಾಡಿದೆ ಎಂದು ಬಿಂಬಿಸಿದ್ದಾರೆ. ಜನರಿಗೆ ಸಿದ್ದರಾಮಯ್ಯ ಮಂಕುಬೂದಿಯನ್ನ ಎರಚಿದ್ದಾರೆ. ಕರಾವಳಿಯ ಮೀನುಗಾರರನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಮತ್ಸ್ಯ ಸಂಪದ ಹಣವನ್ನು ಕೂಡ ಖರ್ಚು ಮಾಡಿದ್ದಾರೆ. ಉಡುಪಿ ಜಿಲ್ಲೆಗೆ ಮೆಡಿಕಲ್ ಕಾಲೇಜು ಬೇಕು ಎಂಬ ಒತ್ತಾಯ ಇದ್ದು ಸ್ಪಂದಿಸಿಲ್ಲ. ಇದೊಂದು ಬಡವರ ವಿರುದ್ಧವಾದ ಬಜೆಟ್ ಆಗಿದೆ. ಕರಾವಳಿ ಜಿಲ್ಲೆಯನ್ನ ಸಿದ್ದರಾಮಯ್ಯ ಸರ್ಕಾರ ವಿರೋಧಿಸುತ್ತಲೇ ಬಂದಿದೆ. ಬಿಜೆಪಿ ಶಾಸಕರು ಹೆಚ್ಚು ಇಲ್ಲಿಗೆ ಎತ್ತಿದ್ದಾರೆ. ಹಾಗೆ ತೀರಿಸುವ ಕೆಲಸವನ್ನ ಮಾಡಿದ್ದಾರೆ. ಕಂಬಳಕ್ಕೆ ಕ್ರೀಡಾ ಇಲಾಖೆಯಿಂದ ಅನುದಾನ ಘೋಷಿಸಬಹುದು ಎಂಬ ನಿರೀಕ್ಷೆ ಕೂಡ ಸುಳ್ಳಾಗಿದೆ ಎಂದರು. ಸುಮಾರು 36,000 ಕೋಟಿ ರೂಪಾಯಿ ನಮಗೆ ವಂಚನೆ ಆಗಿದೆ, ನಮಗೊಂದು ವಾಪಸ್ ಕೊಡಬೇಕು ಈ ಬಜೆಟ್ನಲ್ಲಿ ಅಂತೇಳಿ ಆ ಪರಿಜಾತಿ ಪರಿಶಿಷ್ಟ ಪಂಗಡದ ಒತ್ತಾಯ ಮಾಡ್ತಾ ಇದ್ದರೆ, ಈ ಬಜೆಟ್ನಲ್ಲಿ ಮತ್ತೆ 15,000 ಕೋಟಿ ತೆಗಿಲಿಕ್ಕೆ 15,000 ಕೋಟಿ ರೂಪಾಯಿ ತೆಗಿಲಿಕ್ಕೆ ಬೇಕಾದಂಥ ಯೋಜನೆಯನ್ನು ರೂಪಿಸಿ ಒಟ್ಟಾರೆ ಇಡೀ ಪರಿಶಿಷ್ಟ ಪರಿಶಿಷ್ಟ ಪಂಗಡದ ಮೂಲಭೂತ ಸೌಕರ್ಯಕ್ಕೆ ಕೊಡಬೇಕಾದಂಥ ಹಣವನ್ನು ಗ್ಯಾರಂಟಿಗೆ ಉಪಯೋಗಿಸುವಂಥ ಕೆಟ್ಟ ಪರಂಪರೆಗೆ ಸಿದ್ದರಾಮಯ್ಯನವರ ಸರ್ಕಾರ ಎಳೆದುಬಿಟ್ಟಿದೆ. ಒಂದು ಕಡೆಯಲ್ಲಿ ಬಡವರಿಗೆ ಬೇಕಾದ ಅನುಕೂಲ ಕೂಡ ಮಾಡಿಲ್ಲ. ಮಾತಾಡುವಾಗ ಹೇಳ್ತಾ ಇದ್ದರು, ನಮ್ಮ ಪ್ರಣಾಳಿಕೆ ನನ್ನ ಬಜೆಟ್ ಅಂದೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳೋದನ್ನು ನಾನು ಕೇಳಿದೆ. ಅವರ ಪ್ರಣಾಳಿಕೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳವನ್ನು ಜಾಸ್ತಿ ಮಾಡ್ತೇವೆ ಅಂತೇಳಿ ಘೋಷಣೆ ಮಾಡಿದರು. ಅವರ ಪ್ರಣಾಳಿಕೆಯಲ್ಲಿ ಆಶಾ ಕಾರ್ಯಕರ್ತರಿಗೆ ಸಂಬಳ ಜಾಸ್ತಿ ಮಾಡ್ತೇವೆ ಅಂತ ಹೇಳಿದರು. ಅವರ ಪ್ರಣಾಳಿಕೆಯಲ್ಲಿ ಸರ್ಕಾರಿ ನೌಕರರಿಗೆ ಅವರ ಹಳೆ ಪಿಂಚಣಿಯನ್ನು ಕೊಡ್ತೇವೆ, ಹೊಸ ಪಿಂಚಣಿಯನ್ನು ನಾವು ತೆಗಿತೇವೆ ಅಂತೇಳಿ ಭರವಸೆ ಕೊಟ್ಟರು. ಎಲ್ಲ ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರುವಂಥ ಸರ್ಕಾರ ಅಂಗನವಾಡಿ ಕಾರ್ಯಕರ್ತರಿಗಾಗಲಿ, ಆಶಾ ಕಾರ್ಯಕರ್ತರಿಗಾಗಲಿ ಅಥವಾ ಸರ್ಕಾರಿ ನೌಕರರಿಗಾಗಲಿ ಯಾರಿಗೂ ಕೂಡ ಸಹಾಯ ಮಾಡಿದ್ದು ಈ ಬಜೆಟ್ನಲ್ಲಿ ಕಂಡು ಬರ್ತಾ ಇಲ್ಲ. ಒಟ್ಟಾರೆ ಕೇವಲ ಪ್ರಚಾರಕ್ಕೋಸ್ಕರ ಮತ್ತು ಕೇಂದ್ರ ಸರ್ಕಾರ ಮಾಡಿರುವಂಥ ಕಾರ್ಯಕ್ರಮವನ್ನು ನನ್ನ ಸರ್ಕಾರ ಮಾಡಿದಂಥ ಬಿಂಬಿಸೋದಕ್ಕೋಸ್ಕರ ಜನರಿಗೆ ಅವರ ದೃಷ್ಟಿಗೆ ಮಂಕುಬೂದಿ ಎರಚೋಕ್ಕೋಸ್ಕರ ಮಾಡಿರುವಂಥ ಒಂದು ಅಸಹಾಯಕವಾದಂಥ ಬಜೆಟ್ ಇದೆ ಅಂತ ಕಂಡುಬರ್ತದೆ. ಈ ಬಜೆಟ್ನಿಂದ ಬಡವರಿಗಾಗಲಿ, ಹಿಂದುಳಿದವರಿಗಾಗಲಿ, ಪರಿಶಿಷ್ಟ ಪರಿಶಿಷ್ಟ ಪಂಗಡದವರಿಗಾಗಲಿ, ಅಸಹಾಯಕರಿಗಾಗಲಿ ಯಾವುದೇ ಸಹಾಯವನ್ನು ಸಿದ್ದರಾಮಯ್ಯನವರು ಮಾಡಿಲ್ಲ. ಕರಾವಳಿಯ ಮೀನುಗಾರರಂತೂ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ಸ್ಯ ಸಂಪದ ಯೋಜನೆಯಲ್ಲಿ ಬಂದಿರುವಂಥ ಹಣವನ್ನು ಖರ್ಚು ಮಾಡೋದು ಬಿಟ್ಟರೆ ಮೀನುಗಾರರಿಗೆ ಇಂಥ ಘೋಷಣೆ ನಾನು ಮಾಡಿದ್ದೇನೆ ಅಂತ ಹೇಳಿಲ್ಲ. ಉಡುಪಿ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಕೊಡಬೇಕು ಅನ್ನೋಂಥ ಪ್ರಸ್ತಾಪವನ್ನು ನಾನು ಮಾಡಿದ್ದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಸಹಾಯ ಮಾಡಿ ಅಂತೇಳಿ. ಅದಕ್ಕೂ ಕೂಡ ಮಾಡಿಲ್ಲ. ಒಟ್ಟಾರೆ ಮೇಲೆ ಕರಾವಳಿ ಜಿಲ್ಲೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದು ಮಾತ್ರವಲ್ಲ, ಇದೊಂದು ಬಡವರ ವಿರುದ್ಧವಾದಂಥ ಒಂದು ಬಜೆಟ್ ಅನ್ನೋದನ್ನು ಹೇಳಬೇಕಾಗಿದೆ.